ಸ್ವಾಮಿ ಕೊರಗಜ್ಜನ ಕೋಲ ಸಂದರ್ಭ ವ್ಯಕ್ತಿಯೋರ್ವ ಕಟ್ಟಡದ ಮೇಲಿನಿಂದ ಕಲ್ಲೆಸೆದು ಪೊಲೀಸರ ಅತಿಥಿಯಾದ ಘಟನೆ ತೊಕ್ಕೊಟ್ಟು ಜಂಕ್ಷನ್ನಲ್ಲಿ ನಡೆದಿದೆ. ಉಳ್ಳಾಳದ ಕೋಡಿ ನಿವಾಸಿ ಮಹಮ್ಮದ್ ಹಫೀಜ್ ಎಂಬಾತ ಕೃತ್ಯ ಎಸಗಿದ್ದಾನೆ. ಬಹಳ ವರ್ಷಗಳಿಂದ ನಿಂತು ಹೋಗಿದ್ದ ತೊಕ್ಕೊಟ್ಟು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಕಟ್ರಿಯ ಕೋಲವನ್ನ ತೊಕ್ಕೊಟ್ಟು ಆಸುಪಾಸಿನ ಯುವಕರು ಸೇರಿ ಸಂಘಟಿಸಿದ್ದು, ಕೋಲದಲ್ಲಿ ಕಿಕ್ಕಿರಿದು ಭಕ್ತರು ಸೇರಿದ್ರು. ಕೋಲ ನಡೆದು ಅಗೇಲು ಪ್ರಸಾದ ವಿತರಣೆಯ ಸಂದರ್ಭ ಹಫೀಜ್ ಕಟ್ಟಡದ ಮೇಲಿನಿಂದ ಕಲ್ಲೆಸೆಯಲು ಆರಂಭಿಸಿದ್ದಾನೆ. ಈ ಸಂದರ್ಭ ಬಂದೋಬಸ್ತ್ ನೀಡುತ್ತಿದ್ದ ಉಳ್ಳಾಳ ಠಾಣಾಧಿಕಾರಿಯ ವಾಹನಕ್ಕೂ ಕಲ್ಲು ತಗುಲಿತ್ತು. ಕೂಡಲೇ ಕಟ್ಟಡದ ಮೇಲಕ್ಕೆ ತೆರಳಿದ ಭಕ್ತರ ತಂಡ ದುಷ್ಕರ್ಮಿಯನ್ನು ಹಿಡಿದು ಗೂಸ ನೀಡಿ ಬಳಿಕ ಉಳ್ಳಾಲ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಅಜ್ಜನಕಟ್ಟೆ ನಿರ್ಮಾಣಕ್ಕೆ ಕೆಲವರಿಂದ ಆಕ್ಷೇಪ ವ್ಯಕ್ತವಾಗಿದ್ದು, ಅದೇ ಉದ್ದೇಶದಿಂದ ಅಮಲು ವ್ಯಸನಿಗೆ ಹಣ ನೀಡಿ ಕೃತ್ಯ ನಡೆಸಿದ್ದಾರಾ ಅನ್ನುವ ಸಂಶಯ ಸ್ಥಳೀಯರದ್ದಾಗಿದೆ.